ನಗರದ ಸ್ವಚ್ಛತೆ ಮತ್ತು ನೈರ್ಮಲ್ಯ ಕಾಪಾಡುವ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆಯ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮಂಗಳೂರಿನ ಕೆಲವು ಹೋಟೆಲ್ಗಳ ಮೇಲೆ ದಿಢೀರ್ ದಾಳಿ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳ ನಿರ್ದೇಶನ ಹಾಗೂ ಮಹಾನಗರ ಪಾಲಿಕೆ ಆಯುಕ್ತ ರವಿಚಂದ್ರ ನಾಯಕ್ ನೇತೃತ್ವದಲ್ಲಿ 38ನೇ ವಾರ್ಡ್ ವ್ಯಾಪ್ತಿಯಲ್ಲಿ ಜ್ಯೋತಿ ವೃತ್ತದ ಬಳಿಯಿಂದ ಬೆಂದೂರ್ವೆಲ್ ತನಕದ ಪ್ರಸಿದ್ಧ ಹೋಟೆಲ್ಗಳವರು ಕಸ ವಿಂಗಡಣೆಯ ನಿಯಮ ಉಲ್ಲಂಘಿಸುತ್ತಾ ಇದ್ದ ಆರೋಪದ ಮೇಲೆ ಈ ದಿಢೀರ್ ದಾಳಿ ನಡೆಸಲಾಗಿದೆ. ಪ್ರಥಮ ಬಾರಿಗೆ 5,000 ರೂಪಾಯಿ ದಂಡ ವಿಧಿಸೋದರೊಂದಿಗೆ ಇನ್ನು ಮುಂದೆ ಇದು ಪುನರಾವರ್ತನೆ ಆದಲ್ಲಿ ಟ್ರೇಡ್ ಲೈಸೆನ್ಸ್ ರದ್ದು ಮಾಡಿ ಅಂಗಡಿಯನ್ನು ಮುಚ್ಚಲಾಗುತ್ತೆ ಅಂತ ಎಚ್ಚರಿಕೆಯನ್ನು ನೀಡಲಾಗಿದೆ. ನೈರ್ಮಲ್ಯ ಮತ್ತು ಇಂತಹ ಕಾರ್ಯಗಳಿಗೆ ಯಾವುದೇ ಒತ್ತಡಕ್ಕೂ ತಲೆಬಾಗದೆ ಸಿಬ್ಬಂದಿ ಜೊತೆ ನಿಲ್ಲುವುದಾಗಿ ಹಾಗೂ ಸ್ವಚ್ಛತೆಯ ವಿಚಾರದಲ್ಲಿ ದಾಳಿ ನಿರಂತರ ಮುಂದುವರಿಸುವುದಾಗಿ ಆಯುಕ್ತ ರವಿಚಂದ್ರ ನಾಯಕ್ ತಿಳಿಸಿದ್ದಾರೆ. ಇದು ಪಾಲಿಕೆಯ ಆರೋಗ್ಯ ಅಧಿಕಾರಿಗಳಿಗೂ ಬಲ ತಂದಿದ್ದು ಎಲ್ಲ ಹೋಟೆಲ್ ಮಾಲೀಕರಿಗೆ ಖಡಕ್ ಎಚ್ಚರಿಕೆ ರವಾನಿಸಲಾಗಿದೆ. ಪ್ರತಿದಿನವೂ ಪ್ರತಿ ಆರೋಗ್ಯ ನಿರೀಕ್ಷಕರು ಎಲ್ಲ ವಾರ್ಡ್ಗಳಲ್ಲಿ ದಾಳಿಯನ್ನ ಮುಂದುವರಿಸಲಿದ್ದಾರೆ. ಕಸ ವಿಂಗಡಣೆಯ ನಿಯಮ ಉಲ್ಲಂಘನೆ ಕಂಡುಬಂದಲ್ಲಿ ಆರೋಗ್ಯ ನಿರೀಕ್ಷಕರು ಅಥವಾ ಎಲ್ಲಾ ಸ್ತರದ ಮೇಲ್ವಿಚಾರಕರು ತನ್ನ ಗಮನಕ್ಕೆ ತರಬಹುದು ಅಂತ ಸೂಚನೆಯನ್ನು ನೀಡಲಾಗಿದೆ. ಇಂದಿನ ಕಾರ್ಯಾಚರಣೆಯಲ್ಲಿ ಆಯುಕ್ತ ರವಿಚಂದ್ರ ನಾಯಕ್, ಆರೋಗ್ಯ ನಿರೀಕ್ಷಕ ಭಾಸ್ಕರ್ ಸಿ, ಸ್ಯಾನಿಟರಿ ಸೂಪರ್ವೈಸರ್ ಲಕ್ಷ್ಮಣಾವುರ, ಸ್ವಚ್ಛತಾ ಸೂಪರ್ವೈಸರ್ ವಸಂತ್ ಕುಮಾರ್ ಎಚ್ ಭಾಗವಹಿಸಿದ್ರು. तुम यहाँ खड़े खड़े तुम खड़े रहो 5,000 लाओ 5,000 5,000 फाइन अंतर करो तुम्हारा बात तो यहाँ भगवान गुरु साहब और तो कितना बार बोल दिया तो एक बार दो बार नहीं है रोज हम लोग इधर बोल के आए ಅದನ್ನ ಬೇರೆ ಬೇರೆ ಈ ಥರ ಕವರ್ ಗ್ರೀನ್ ಕವರ್ ಒಂದು ಗ್ರೀನ್ ಗೊತ್ತಲ್ಲ ಸರಿ ಮಾಡ್ತಾರೆ